ಹಸಿರು ಕ್ರಾಂತಿಯ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಚರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡುತ್ತಿರುವ ಇಂದಿನ ಯುವ ಸಮುದಾಯಕ್ಕೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜೀವನ ಪಾಠವಾಗಿದೆ. ಶಾಲಾ ಜೀವನದಿಂದಲೇ ಅಸಮಾನತೆಯ ವಿರುದ್ಧ ಹೋರಾಟ ಮಾಡಿರುವ ಅವರು ಶಿಕ್ಷಣದಿಂದ ಸಮಾಜ ಬದಲಾಗಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಅವರು ಹೇಳಿದರು. ಹಸಿರು ಕ್ರಾಂತಿಯ ಹರಿಕಾರ ಅಂತೇಳಿ ನಮಗೆ ಗೊತ್ತಿದ್ರು ಕೂಡ ಅವರು ಅದನ್ನು ಹೇಗೆ ಅಚೀವ್ ಮಾಡೋಕ್ಕಾಯ್ತು ಅನ್ನುವಂಥ ಭಾಳಷ್ಟು ವಿಷಯಗಳು ಈ ಪುಸ್ತಕದಲ್ಲಿ ನನಗೆ ಗೊತ್ತಾಗಿತ್ತು ಇದರೊಳಗೆ. ಮತ್ತು ಬಿಹಾರ ಅನ್ನುವಂತಹ ಒಂದು ರಾಜ್ಯದಲ್ಲಿ ಆ ಡಿಫ್ರೆನ್ಸಸ್ ಅನ್ನುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಡಿಫ್ರೆನ್ಸಸ್ಗಳು ಭಾಳ ಜಾಸ್ತಿ ಇರುವಂತಹ ಒಂದು ಪ್ರದೇಶದಿಂದ ಕಷ್ಟಪಟ್ಟುಕೊಂಡು ಆ ಒಂದು ಪೊಸಿಷನ್ಗೆ ಹೋಗುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ನಾವೀಗ ಯಾವುದೇ ಒಂದು ದಾರ್ಶನಿಕರಾಗಿರ್ಬೋದು, ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಓದಿದಾಗ ಎಲ್ಲರ ಜೀವನ ಚರಿತ್ರೆಯೊಳಗಡೆನೂ ಕಾಮನ್ ಪಾಯಿಂಟ್ ಅಂದರೆ ತುಳಿತಕ್ಕೊಳಗಾದಾಗ, ಕಷ್ಟಗಳು ಬಂದಾಗ ಅದನ್ನು ಎದ್ದು ನಿಲ್ಲುವಂತಹ ಒಂದು ಮನೋಭಾವವನ್ನು ಪ್ರದರ್ಶನ ಮಾಡೋದು, ಆತ್ಮವಿಶ್ವಾಸವನ್ನು ಪ್ರದರ್ಶನ ಮಾಡೋದು, ಮತ್ತು ಆ ಒಂದು ಕಷ್ಟಗಳಿಗೆ ಹೆದರದೆ ಅಂಜದೆ ಮೇಲೆ ಬರಬೇಕು ಅನ್ನುವಂಥ ಒಂದು ಸಾಮರ್ಥ್ಯ ಇರುವಂಥದ್ದು ನಾವು ಎಲ್ಲ ಮಹಾನ್ ಪುರುಷರಲ್ಲಿ ಎದ್ದುಕೊಳ್ಳುವಂಥ ಒಂದು ವಿಷಯ. ತದಬಳಿಕ ಮಾತನಾಡಿದ ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು, ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಬಾರದು, ಎಲ್ಲ ಧರ್ಮದ ಜನರು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವ ಕೆಲಸ ಮಾಡಬೇಕು ಎಂದು ಹೇಳಿದರು. ಅತ್ಯಂತ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ದೇಶವನ್ನು ಮುನ್ನಡೆಸಿದ ಮಹಾನ್ ನಾಯಕರಲ್ಲಿ ಇವರು ಕೂಡ ಒಬ್ಬರು ಅನ್ನುವಂಥದ್ದು ಭಾಳ ಹೆಮ್ಮೆ ವಿಚಾರ. ಅಸ್ಪೃಶ್ಯತೆ, ತಾರತಮ್ಯ ಇವೆಲ್ಲ ತಾಂಡವಾಡುವಂಥ ಸಂದರ್ಭದಲ್ಲಿ ದೇಶಕ್ಕೆ ಒಬ್ಬ ನಾಯಕ ಉದಯ ಆಗಿದ್ದು. ಯಾವ ರೀತಿ ಅಂಬೇಡ್ಕರ್ ಅವರಿರ್ಬೋದು, ಮಹಾತ್ಮ ಗಾಂಧಿಯವರಿರ್ಬೋದು, ಅವರದೇ ನಿಟ್ಟಿನಲ್ಲಿ ಅವರದೇ ಒಂದು ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಅಸ್ಪೃಶ್ಯತೆಯನ್ನು ಈ ದೇಶದಿಂದ ಹೋಗಲಾಡಿಸಬೇಕು ಮತ್ತು ಯಾರು ದಲಿತರಿದ್ದಾರೆ ಅವರಿಗೆ ಸಮಾನ ಅವಕಾಶ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಹೋರಾಟವನ್ನು ರೂಪಿಸಿದವರು ಬಾಬು ಜಗಜೀವನ್ ರಾಮ್. ಈ ವೇಳೆ ಮುಖ್ಯ ಭಾಷಣಕಾರರಾಗಿದ್ದ ಮೀನುಗಾರಿಕಾ ಕಾಲೇಜಿನ ಡೀನ್ ಡಾಕ್ಟರ್ ಶಿವಕುಮಾರ್ ಮಗದ ಅವರು ಮಾತನಾಡಿ, 1960ರ ದಶಕದಲ್ಲಿ ದೇಶದಲ್ಲಿ ಕಾಡಿದ ಭೀಕರ ಬರಗಾಲದ ಸಮಯದಲ್ಲಿ ದೇಶದ ಕೃಷಿ ಸಚಿವರಾಗಿದ್ದ ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಮೂಲಕ ಆಹಾರ ಭದ್ರತೆ ಉಂಟಾಗುವಲ್ಲಿ ಪ್ರಮುಖ ಕಾರಣಕರ್ತರು. ಪಾಕಿಸ್ತಾನ ವಿರುದ್ಧದ ಯುದ್ಧದ ವೇಳೆ ರಕ್ಷಣಾ ಸಚಿವರಾಗಿ ಚಾಕಚಕ್ಯತೆಯಿಂದ ಕೆಲಸವನ್ನ ಮಾಡಿದರು ಎಂದು ಹೇಳಿದರು. ಅತ್ಯಂತ ಹೆಚ್ಚು ಕಾಲ ರಾಜಕೀಯ ರಂಗದಲ್ಲಿ ಇದ್ದಂತಹ ವ್ಯಕ್ತಿ, 200ಕ್ಕೂ ಹೆಚ್ಚು ದೇಶಗಳಲ್ಲಿ ಇಡೀ ಪ್ರಪಂಚದಲ್ಲಿ ಹೆಚ್ಚು ಕಾಲ ರಾಜಕೀಯ ಸೇವೆಯಲ್ಲಿ ಇದ್ದದ್ದು ಬಾಬು ಜಗಜೀವನ್ ರಾಮ್ ಅವರು ಮಾತ್ರ. ಇದು ಎಲ್ಲ ಕಡೆ ದಾಖಲಾಗಿದೆ, ಇದಕ್ಕೇನು. ಆದರೆ ಇಂತಹ ವಿಚಾರಗಳು ನೀವು ಕೃಷ್ಣ ಮಾಸ್ಟರ್ಗಳಿಗೆ ಕೇಳಿ, ವಿದ್ಯಾರ್ಥಿಗಳಿಗೆ ಕೇಳಿ ಗೊತ್ತೇ ಇಲ್ಲ. ಯಾಕಂದರೆ ನಾವು ಇವರ ವಿಚಾರಗಳನ್ನು ಜನರ ಹೃದಯಕ್ಕೆ ಇಳಿಸುವಲ್ಲಿ ನಾವು ವಿಫಲರಾಗಿದ್ದೀವಿ. ನಿಮ್ಮ ಕಡೆಯಿಂದಲೂ ಕೂಡ ತಪ್ಪಾಗಿದೆ. ಆದರೆ ಇವತ್ತಿನ ದಿನ ನಾವೊಂದು ಸಂಕಲ್ಪ ಮಾಡಬೇಕು. ಶಶಿಕುಮಾರ್ ಸರ್ ಅವರು ಹೇಳಿದ್ರು ಏನಂತ, ಆದರ್ಶ ಪುರುಷನ ವಿಚಾರಗಳನ್ನು ಕೇವಲ ಜಾತಿಗೆ ಸೀಮಿತಗೊಳಿಸಿ ಮಾನವೀಯತೆಗೆ ನೀವು ಅವ್ರನ್ನ ತಳುಕು ಹಾಕಿದ್ರೆ ಖಂಡಿತವಾಗಿ ವಿ ಹ್ಯಾವ್ ಟು ಲೀವ್ ಕ್ಯಾಸ್ಟ್ ಕ್ರೀಡ್ ಜಾತಿ. ಕೊನೆಗೆ ಮುಂದೊಂದು ದಿನ ಆ ಜಾತಿ ಕಾಲಮೇ ಇರಬಾರ್ದು ಅಪ್ಲಿಕೇಶನ್, ಅದು ನಮ್ಮ ಆಶಯ. ಆದರೆ ದುರಂತ ಅಂದರೆ ವ್ಯವಸ್ಥೆ ಬೆಳೆದಾಗಿ ಜಾತಿ ಉಪಜಾತಿಗಳು ಜಾಸ್ತಿ ಆಗ್ತಿದೆ ಹೊರತು ಮುಂದೆ ಎಲ್ಲೋ ನಿಂತು ಹೋಗುತ್ತಿಲ್ಲ. ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಸೋನಾವಾಣಿ ಋಷಿಕೇಶ್ ಭಗವಾನ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಸಿದ್ದಲಿಂಗೇಶ ಬೇವಿನಮಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು.